ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಪಕ್ಷದ ಒಬ್ಬ ಶ್ರೇಷ್ಠ ನಾಯಕಿ. ಈ ದೇಶವನ್ನು ಸುದೀರ್ಘ ಕಾಲ ಆಳ್ವಿಕೆ ಮಾಡಿ ಸಾಮಾಜಿಕ ನ್ಯಾಯದ ವಂಚಿತರಾದಂಥ ದುರ್ಬಲ ವರ್ಗದ ಜನರ ಪರವಾಗಿ ಸಾಕಷ್ಟು ಕೆಲಸ ಮಾಡಿದವರು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಹೇಳಬೇಕು ಅಂತಂದರೆ, ಇವತ್ತು ಅತ್ಯಂತ ಹೆಚ್ಚು ಫಲಾನುಭವಿಗಳು ಇಂದಿರಾ ಗಾಂಧಿಯವರ ಕಾರ್ಯಕ್ರಮದಿಂದ ಅನುಭವವನ್ನು ಪಡೆದಂಥವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವ್ರನ್ನ ಇಲ್ಲಿಯ ಜನ ಅಮ್ಮ ಎಂದು ಕರೆಯುತ್ತಿದ್ದರು ಮತ್ತು ಬಹಳ ಜನ ಹಿರಿಯರು ಅವರ ಗೌರವದ ಒಂದು ಗೌರವವನ್ನು ಕೊಡುವಂಥ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ. ಕೆಲವು ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ತುರ್ತು ಪರಿಸ್ಥಿತಿಯ ವಿಚಾರವನ್ನು ಎತ್ತಿಕೊಂಡು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ, ಅದು ಈ ದೇಶದ ಐಕ್ಯತೆಗೆ ಬೇಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿಯವ್ರನ್ನ ಅಪಮಾನಿಸ್ತಕ್ಕಂಥ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ಅಂತೇಳಿ ಇವತ್ತು ಅನೇಕ ಮುಖಂಡರು, ರಾಜ್ಯ ದೇಶದ ಮುಖಂಡರು, ಪಕ್ಷದ BJPಯವರು ಬಂದು ಇಂದಿರಾ ಗಾಂಧಿಯ ಮೇಲೆ ಹಾವವೇಳನಕರವಾದಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ನಾವು ತರ್ತಕ್ಕಂಥ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದುರ್ಬಲ ವರ್ಗದವರಿಗೆ ಖಂಡಿತವಾಗಿ ತೊಂದರೆ ಆಗಿಲ್ಲ. ನನ್ನ ಒಂದು ಅಭಿಪ್ರಾಯ, ದುರ್ಬಲ ವರ್ಗದ ಜನರಿಗೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥ ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದು, ಬಹುಶಃ ಅದರಿಂದ ಸಾಕಷ್ಟು ಬಡವರಿಗೆ ಲಾಭ ಆಗಿದೆ. ಭೂ ಮಸೂದೆ ಕಾನೂನು ಪರಿಣಾಮಕಾರಿ ಅನುಷ್ಠಾನ ಆಗಿದ್ರೆ ಅದಕ್ಕೆ ಆ ಕಾಲದಲ್ಲಿ ಹೆಚ್ಚು ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ರಾಜ್ಯದ ರದ್ದತಿ ವಿಚಾರ ಇರ್ಬೋದು, ಅನೇಕ ಪ್ರಗತಿಪರ. ನನ್ನ ನೆನಪಿಗೆ ಬರ್ತಕ್ಕ ಇವತ್ತು ಬಸ್ಸಿನವರೊಬ್ಬರಿದ್ದಾರೆ. ಇವತ್ತು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಬ್ಯಾಂಕ್ ಬಸ್ಸನ್ನು ರಾಷ್ಟ್ರೀಕರಣ ಮಾಡೋದ್ರ ಮೂಲಕ ಜನಸಾಮಾನ್ಯರ ಅನುಕೂಲವಾಗತಕ್ಕಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಇವತ್ತು ತುರ್ತು ಪರಿಸ್ಥಿತಿ ಹೆಸರನ್ನು ಹೇಳಿ ಮತ್ತೊಂದು ತುರ್ತು ಪರಿಸ್ಥಿತಿ ಬರ್ತದೆ, ಕರಾಳ ದಿನ, ಹಾಗೆ ಹೀಗೆ ಅಂತೇಳಿ ಬಿಂಬಿಸ್ತಕ್ಕಂಥ ಕಾರ್ಯವನ್ನು ಮಾಡುವಾಗ ನಾವು ಖಂಡಿತವಾಗಿ ಕೆಲವು ವಿಚಾರಗಳನ್ನು ಮಾತಾಡಬೇಕಾಗಿದೆ. ಆ ಕಾಲದಲ್ಲಿ ಬಡವರಿಗೆ ಆಗಿರ್ತಕ್ಕಂಥ ಲಾಭದ ಬಗ್ಗೆ ನಾವು ಮಾತಾಡ್ತಕ್ಕಂಥ ಬಹಳ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಸಾಮಾಜಿಕ ಬದಲಾವಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದ್ರೆ ಇಂದಿರಾ ಗಾಂಧಿ ಕಾರ್ಯಕ್ರಮದ ಮೂಲಕ ಆಯಿತು. ಅವರ ಪ್ರಗತಿಪರ, ಅದು ದೃಢವಾದ ನಿರ್ಧಾರದ ಕಾರ್ಯಕ್ರಮ, ದೃಢವಾದ ನಿರ್ಧಾರ, ಅದು ನಿವೇಶನ ಕೊಡ್ತಕ್ಕಂಥ ಇರ್ಬೋದು, ಅದು ದರಖಾಸ್ತು ಬಡವರಿಗೆ ಕೊಡ್ತಕ್ಕಂಥ ಇರ್ಬೋದು, ಭೂ ಮಸೂದೆ ಕಾನೂನು ಭೂಮಿ ಕೊಟ್ಟಿರ್ತಕ್ಕಂಥ ಇರ್ಬೋದು, ಅಥವಾ 20 ಅಂಶದ ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳು, ವಿಧವಾ ಮಾಸಾಸನ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಇರ್ಬೋದು, ಅಥವಾ ಬಡವರಿಗೆ ಮನೆ ಕಟ್ಟಿ ಅನೇಕ ಕಾರ್ಯಕ್ರಮ, 20 ಅಂಶದ ಆರ್ಥಿಕ ಕಾರ್ಯಕ್ರಮಗಳು, ಬಡವರ ಸಬಲೀಕರಣ ಮಾಡತಕ್ಕಂಥ ಒಂದು ಕಾರ್ಯಕ್ರಮಗಳು. ಬಹುಶಃ ಈ ವಿಚಾರವನ್ನು ನಾವು ಇಂಥ ಸಂದರ್ಭದಲ್ಲಿ ಜನರ ಗಮನಕ್ಕೆ ಕೊಡ್ತಕ್ಕಂಥ ನಮ್ಮ ಹೌದು, ಕೆಲವು ಜನರಿಗೆ ಅದರಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತುರ್ತು ವಿರೋಧ ಮಾಡಿದಂಥವರಿಗೆ, ವಿರೋಧ ಪಕ್ಷದವರಿಗೆ ತೊಂದರೆ ಆಗಿರ್ಬೋದು. ಒಂದು ಮಾತನ್ನ, ಅದರಲ್ಲೂ ಕೂಡ ದುರ್ಬಲ ವರ್ಗದವರು ಇಲ್ಲ ಅಂತ ಹೇಳುವಂತ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ತಕ್ಕಂಥದ್ದು ಬಹುಶಃ ಈ ಒಂದು ಜನರಿಗೆ ಆಗಿರ್ತಕ್ಕಂಥ ಲಾಭವನ್ನು ಕೂಡ ನಾವು ಹೇಳಬೇಕಾಗಿದೆ. ಇವತ್ತು BJP ಸರ್ಕಾರ ಬಂದಾಗ ನೋಡಿ, ನಮ್ಮ ಈ ಗುಜರಾತ್ ನರಮೇಧ ಇರ್ಬೋದು, ಇವತ್ತು ಗೋಧ್ರಾ ಹತ್ಯಾಕಾಂಡ ಇರ್ಬೋದು, ಭೀಮಾ ಕೋರೆಗಾಂವ್ ನಡೆಯತಕ್ಕಂಥ ಭೀಕರವಾದಂಥ ವಿಚಾರ ಇರ್ಬೋದು. ಬಹುಶಃ ಕೆಲವು ಜನ ಇವತ್ತು ಇದನ್ನು ಬಳಸಿಕೊಂಡು ಎಷ್ಟು ಜನರಿಗೆ, ಅದು ವಿರೋಧ ಪಕ್ಷದ ನಾಯಕರಿಗೆ, ಕಾಂಗ್ರೆಸ್ ಮಾತ್ರ ವಿರೋಧ ಪಕ್ಷ ನಾಯಕರಿಗೆ, ಇವತ್ತು ರಾವತ್ ಇರ್ಬೋದು ಅಥವಾ ಅನೇಕ ಮಂದಿ ಅವರನ್ನ ಜೈಲಿಗೆ ಹಾಕಿರ್ತಕ್ಕಂಥದ್ದು ಕೂಡ, ಅವರು ಜಾಮೀನಿನ ಹೊರಗೆ ಬರದಂತ. ನಮ್ಮ ಗುಜರಾತ್ನಲ್ಲಿ ಸಂಜೀವ್ ಭಟ್ ಅವರು ಇವತ್ತು ಕೂಡ ಇದ್ದಾರೆ. ಅದು ಕಾನೂನಿನ ವ್ಯಾಪ್ತಿಯ ವಿಚಾರ, ನಾನು ದೇಶದ ಎಲ್ಲ ವಿಚಾರವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಅನೇಕ ವಿಷಯ, ಮಣಿಪುರದಲ್ಲಿ ಆಗ್ತಕ್ಕಂಥ ಏನು ಸಮಸ್ಯೆ ಇರ್ಬೋದು, ಅಥವಾ ದೇಶಾದ್ಯಂತ ಇವತ್ತು
ಸಂವಿಧಾನಕ್ಕೆ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಬಂದಾಗ ಇವತ್ತು ಭಾರತೀಯ ಜನತಾ ಪಕ್ಷದವರಿಗೆ ನೈತಿಕವಾದ ಹಕ್ಕು ಇಲ್ಲ. ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಲ್ಲಿ ಆದಂತ ತೊಂದರೆ ಬಗ್ಗೆ ಮಾತಾಡ್ತಕ್ಕಂಥ ಹಕ್ಕು ಖಂಡಿತವಾಗಿ ಅವರು ಕಳ್ಕೊಂಡಿದ್ದಾರೆ. ಇಂದಿರಾ ಗಾಂಧಿ ಅವರು ಮತ್ತೆ ಚುನಾವಣೆ ನಿಂತು ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಸೋತಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ತುರ್ತು ಪರಿಸ್ಥಿತಿ ನಂತರ ಚುನಾವಣೆಯಲ್ಲಿ ಕೂಡ ಮಂಗಳೂರು ಲೋಕಸಭಾ ಕ್ಷೇತ್ರ ಅದು ಭಾರಿ ಬಹುಮತದಿಂದ ಕಾಂಗ್ರೆಸ್ ಗೆದ್ದಿದೆ. ಅದು ಕಾರಣ ಏನಂತಂದ್ರೆ ಇದು ದುರ್ಬಲ, ಅದು ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗ, ಸಾಮಾಜಿಕ ನ್ಯಾಯ ವಂಚಿತರಾದಂತ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಸಬಲೀಕರಣ ಕಾರ್ಯಕ್ರಮದಿಂದಾಗಿ ಇವತ್ತು ಜನ ಓಟು ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಯಾಕಂತ ಹೇಳ್ತೀನಿ, ಗಮನಕ್ಕೆ ತರತಕ್ಕಂಥ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಇವತ್ತು ಅಂತಹ ವಿಚಾರ ಇದ್ದಾಗಲೂ ಕೂಡ ಇವತ್ತು ಜನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ದೇಶದ ಇದು 50 ವರ್ಷ ಹಿಂದಿನ ವಿಚಾರ ಅಂತಂದ್ರೆ ಆ ನಂತರದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಒಂದೊಂದು ಹಿನ್ನಡೆ ಆದ್ರೂ ಕೂಡ ಬಹುಶಃ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಇವರು ತೆಗೊಂಡ ತೀರ್ಮಾನಗಳು ಬಹುಶಃ ದೇಶದ ಹಿತದೃಷ್ಟಿಯಿಂದ ಅದು ಒಳ್ಳೆಯ ತೀರ್ಮಾನ ಅಂತ ಹೇಳ್ತಕ್ಕಂಥದ್ದು ಒಪ್ಪಿಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾನು ಎಲ್ಲವನ್ನ ವಿಚಾರ ಹೇಳ್ತಕ್ಕಂಥ ಇವತ್ತು ದೇಶದ ಅಧಿಕಾರ ಮಾಡತಕ್ಕಂಥ ಜನರು ಇವತ್ತು ಇಂದಿರಾ ಗಾಂಧಿ ಬಹುಶಃ ದೇಶಕ್ಕಾಗಿ ಅವರೇನು ಈ ನಮ್ಮ ಬ್ಲೂ ಸ್ಟಾರ್ ಆಪರೇಷನ್, ನಾನು ಹೇಳ್ತೇನೆ ಬ್ಲೂ ಸ್ಟಾರ್ ಆಪರೇಷನ್, ಸಿಖ್ ಸಮುದಾಯದವರಿಗೆ ನೋವಾಗಿರ್ತಕ್ಕಂಥ ವಿಚಾರ, ಅದು ದೇಶದ ಏಕತೆಗೆ ಬೇಕಾಗಿ ಮಾಡಿರ್ತಕ್ಕಂಥ ಕೆಲಸ, ಏಕತೆಗೆ, ದೇಶದ ಸಮಗ್ರತೆಗೆ, ದೇಶದ ಅಖಂಡತೆಗೆ ಮಾಡಿರ್ತಕ್ಕಂಥ ಕೆಲಸ. ಬಹುಶಃ ಅವರಿಗೆ ನೋವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಅಂಗರಕ್ಷಕರಿಗೆ ಹತ್ಯೆ ಮಾಡಿ ಇವತ್ತು ಯಾರು ನಾನು ಹೇಳ್ತೀನಿ ದೇಶಕ್ಕಾಗಿ ಖಂಡಿತ ಪ್ರಾಣ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ, ಅಲ್ಲ ಅಂತ ಯಾರು ಹೇಳಲಿಕ್ಕೆ ಆಗುದಿಲ್ಲ. ಕೆಲವರು ಹೇಳ್ಬೋದು ದೇಶಕ್ಕಾಗಿ ಪ್ರಾಣ ಕೊಟ್ಟಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ಬೋದು. ರಾಜೀವ್ ಗಾಂಧಿ ಅವರು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಅದು ದೇಶದ ಅಖಂಡತೆಗೆ ಬೇಕಾಗಿ. ಮಹಾತ್ಮ ಗಾಂಧಿ ಅವರು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಅವರನ್ನು ಅಪಮಾನ ಮಾಡಿಸ್ತಕ್ಕಂಥ ಇಂದಿರಾ ಗಾಂಧಿಯನ್ನಾಗ್ಲಿ ಇವತ್ತು ಮಹಾತ್ಮ ಗಾಂಧಿಯನ್ನಾಗಿ ಅಪಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ಮಾತಂತ ಸಂದರ್ಭದಲ್ಲಿ ಬಹುಶಃ ನಾವು ಇದನ್ನೆಲ್ಲ ನೆನಪು ಮಾಡಬೇಕಾಗಿದೆ. ಬಿಜೆಪಿ ಆಡಳಿತ ಕಾಲದಲ್ಲಿ ಇವತ್ತು ಎಷ್ಟೋ ಪತ್ರಕರ್ತರ ಮೇಲೆ ಕೂಡ ಬಹುಶಃ ಸಂಘ ಪರಿವಾರದ ಹಲ್ಲೆ ಮಾಡಿರ್ತಕ್ಕಂಥ ಅತ್ಯಂತ ಹೆಚ್ಚಾಗಿ ಇದೆ ಈ ದೇಶದಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಆದ್ದರಿಂದಾಗಿ ನಾನು ಹೇಳ್ತಕ್ಕಂಥದ್ದು ಜಿಲ್ಲೆ ಜನ ಇವತ್ತು ಇಂದಿರಾ ಗಾಂಧಿಯ ಋಣ ಖಂಡಿತ ಇದೆ ಈ ಜಿಲ್ಲೆಗೆ ಅಂತ ಹೇಳ್ತಕ್ಕಂಥ ಮಾತು. ಇಂದಿರಾ ಗಾಂಧಿಯ ಋಣ ಇದೆ. ಯಾರು ಋಣವನ್ನ ಇಟ್ಕೊಂಡಿದ್ದಾರೆ ಈ ಜಿಲ್ಲೆಯ ಜನ, ಅವರು ಇಂಥ ಟೀಕೆಗೆ ಖಂಡಿತವಾಗಿ ಮುಂದಿನ ಸಂದರ್ಭದಲ್ಲಿ ಯಾವುದೇ ನಡೆಯತಕ್ಕಂಥ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಗೆ ಇಂದಿರಾ ಗಾಂಧಿ ಹೆಸರಿನ ಮೇಲೆ ಅವರಿಗೆ ಗೌರವ ಕೊಡ್ತಾರೆ ಕೆಲಸ ಈ ಜಿಲ್ಲೆಯ ನಾಗರಿಕರು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗೆ. ಅದನ್ನ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಜನತೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಈಗ ಡಿಮಾನಿಟೈಸೇಷನ್ ಆಯ್ತು, ಕೊರೋನಾದಲ್ಲಿ ಲಾಕ್ ಡೌನ್ ಆಯ್ತು, ಎಷ್ಟು ಜನರಿಗೆ ತೊಂದರೆ ಆಯ್ತು, ಎಷ್ಟು ಜನರಿಗೆ. ಇವತ್ತು ನಾವು ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಮಾಡಿದ ಕಾರ್ಯಕ್ರಮ ಹೌದು, ಆ ಸಂದರ್ಭದಲ್ಲಿ ಪ್ರಗತಿಪರ ಕಾರ್ಯಕ್ರಮಗಳು ದುರ್ಬಲ ವರ್ಗದವರಿಗೆ ಮಾಡತಕ್ಕಂಥ ಕೆಲಸಗಳು ಅದು ಬಲಿಷ್ಠವಾಗಿ ಮಾಡಿದ್ದಾರೆ. ಬಲಿಷ್ಠವಾಗಿ ಅದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥ ಅದೇ ಸಂದರ್ಭದಲ್ಲಿ ಭೂಮಸ್ತ ಕಾನೂನು ಈ ಜಿಲ್ಲೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಯಾಗಿರ್ತಕ್ಕಂಥದ್ದು ಅದೇ ಕಾಲದಲ್ಲಿ. ರಾಜ್ಯದ ರದ್ದತಿ ಅಂತ ತೀರ್ಮಾನ ತೆಗೆದುಕೊಳ್ಳತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ನಾನು ಹೇಳಿ. ಇವತ್ತು ಬಡವರಿಗೆ ಬ್ಯಾಂಕಿನ ಪ್ರವೇಶ ಮಾಡತಕ್ಕಂಥ ಅವಕಾಶ ಅದು ಬಡವರಿಗೆ ಬೇಕಾಗಿ. ಇವತ್ತು ನಾನು ಒಂದು ಮಾತನ್ನ ಹೇಳ್ತೀನಿ, ಈ ಜಿಲ್ಲೆಯಲ್ಲಿ ಇವತ್ತು ದುರ್ಬಲ ವರ್ಗದವರು ಯಾರು ತೊಂದರೆ ಆಗಿದೆ, ತುರ್ತು ಪರಿಸ್ಥಿತಿ, ಬಡವರಿಗೆ ಏನು ತೊಂದರೆ ಆಗಿದೆ, ಯಾರು ಬಡವರಿಗೆ ಯಾರು ಜೈಲಿಗೆ ಹೋದಂತವ್ರು ಬಡವರು ಯಾರಿಲ್ಲ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ದುರ್ಬಲ ವರ್ಗದವ್ರು ಯಾರು, ಇದನ್ನು ನಾನು ಹೇಳ್ತೀನಿ. ನಾನು ಇದನ್ನು ನಾವು ಅರ್ಥ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ವಿರೋಧ ರಾಜ್ಯಕ್ಕೆ ಪ್ರೇರಿತ ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ಯಾರಿಗಾದ್ರು ತೊಂದರೆ ಆಗಿದ್ರೆ ತುರ್ತುವಾಗಿ ವಿರೋಧ ಮಾಡಿದಂಥವ್ರಿಗೆ, ನನ್ನ ಜಿಲ್ಲೆಯಲ್ಲಿ ಒಬ್ಬನೇ ಪರಿಶಿಷ್ಟ ಜಾತಿಯನ್ನು ಜೈಲಿಗೆ ಹೋಗಿಲ್ಲ, ಹೌದು ಗೊತ್ತುಂಟ? ಯಾರಾದ್ರೂ ಹೇಳಿ. ನಾನು ಒಂದು ಉದಾಹರಣೆ ಹೇಳಿ, ಅವರಿಗೆ ಜೀತ ಪದ್ಧತಿ ರದ್ದತಿ ಅಂತ ಮಹತ್ವ ತೀರ್ಮಾನ
ಋಣಪಾರ ಕಾಯ್ದೆ ಅಂತ ಮಹತ್ವ ತೀರ್ಮಾನಗಳು, ಬಡವರಿಗೆ ಸೈಟ್ ಕೊಡ್ತಕ್ಕಂಥ ಮನೆಗಳು, ಪ್ರಗತಿಪರ ಕಾರ್ಯಕ್ರಮಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದು ಜಿಲ್ಲೆ ಇಡೀ ದೇಶದ ಭೂಪಟದಲ್ಲಿ ನಮ್ಮ ಜಿಲ್ಲೆಗಾದ ಸ್ಥಾನ ಬೇರೆ ಯಾವ ಜಿಲ್ಲೆಗಾಗಲಿಲ್ಲ. ಅದಕ್ಕಾಗಿ ನಮಗೆ ಅವರ ಋಣ ಜಾಸ್ತಿ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಕೂಡ ನಾವು ಕಾಂಗ್ರೆಸ್ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪಕ್ಷ ಅಧಿಕಾರ ಬಂದ ಕೊಟ್ಟಿಲ್ಲ. ಅದು ಯಾವುದೇ ಇವತ್ತು ಯಾವ ಶೈಕ್ಷಣಿಕ ವಿಚಾರ ಯೂನಿವರ್ಸಿಟಿಯಿಂದ ಹಿಡಿದು ಇವತ್ತು MCF ಇರ್ಬೋದು, MRPL ಇರ್ಬೋದು, ONGC ಇರ್ಬೋದು, ಎಲ್ಲವನ್ನು ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋದ್ರೆ ಗಂಟೆಗಟ್ಟಲೆ ಇರ್ಬೋದು, ಗಂಟೆಗಟ್ಟಲೆ. ಇವತ್ತು NNPT ಇರ್ಬೋದು, ಮತ್ತೊಂದು ಇರ್ಬೋದು. ಯಾವ ಬೇರೆಯವರ ಅಧಿಕಾರ ಬಂದಾಗ ಏನ್ ಮಾಡಿದ್ದಾರೆ? ಬಹುಶಃ ಇಲ್ಲಿ ಮತೀಯ ಭಾವನೆಯನ್ನೇ ಕೆರಳಿಸಿ ಅವರು ಅಧಿಕಾರ ಬರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಹೊರತು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಿಲ್ಲ. ಅದನ್ನು ಮಾಡಿದವರು ಕಾಂಗ್ರೆಸ್ ಪಕ್ಷ. ಅದರಲ್ಲೂ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಗತಿಪರ ಕಾರ್ಯಕ್ರಮಗಳು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿಯಾಗಿರ್ತಕ್ಕಂಥ ಜಿಲ್ಲೆ ದಕ್ಷಿಣದಲ್ಲಿ, ಇಲ್ಲಿ ಕರ್ನಾಟಕ ದೇಶದಲ್ಲಿ. ಅದಕ್ಕಾಗಿ ನಾನು ಈ ಜಿಲ್ಲೆ ಇವತ್ತು ದೇಶದಲ್ಲಿ ಮಾತಾಡ್ಬೇಕಾದ ವಿಷಯವನ್ನು ನಾನು ಜಿಲ್ಲೆಯಲ್ಲಿ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯ ಜನ ಇಂದಿರಾ ಗಾಂಧಿ ಋಣದಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂಥ 1000 ಸಲ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇದನ್ನ ಜಿಲ್ಲೆಯ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತನಾಗಿ ಇದನ್ನ ನಾನು ಹೇಳ್ತೀನಿ. ನಾನು 100 ಸರಿ ಹೇಳ್ತೇನೆ, ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಿಂದ ನಮಗಂತೂ ಏನು ಅನ್ಯಾಯ ಆಗಿಲ್ಲ ಈ ಜಿಲ್ಲೆಯಲ್ಲಿ, ಖಂಡಿತವಾಗಿ ಹೇಳ್ತೇನೆ. ಲಾಭ ಆಗಿದೆ. ನಮ್ಮ ಜಿಲ್ಲೆ ಬ್ಯಾಂಕ್ ರಾಷ್ಟ್ರೀಕರಣ ಆಗಿ, ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಿದೆ. ಎಮರ್ಜೆನ್ಸಿ ಟೈಮ್ ನಲ್ಲಿ ಮಕ್ಕಳೆಲ್ಲ ಹೋಗಿದ್ರು. ಅನ್ಯಾಯ ಆಗಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಇದಕ್ಕೆ ಅಂದ್ರೆ ರಿಫಾರ್ಮ್ಸ್ ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಈಗ ಎಮರ್ಜೆನ್ಸಿ ಬಂದಿರೋದು ಎಮರ್ಜೆನ್ಸಿ ಟೈಮ್ ಆಯ್ತು. ಈಗ ಈ ಸರ್ಕಾರ ಇದೆ, ಇವರು ತುರ್ತು ಪರಿಸ್ಥಿತಿ ಇಲ್ಲ. ಸಂಜಯ್ ರಾವತ್ ಎಷ್ಟು ದಿವಸ ಜೈಲ್ಗೋದ? ಇವತ್ತು ಅದು ವಿರೋಧ ಪಕ್ಷದವರು ಯಾಕೆ ಮಾತ್ರ ಹೋಗ್ತಾರೆ? ಇಡಿಯನ್ನ ಬಳಸಿಕೊಂಡು, ಎಲ್ಲವನ್ನ ಬಳಸಿಕೊಂಡು ಎಷ್ಟು ಜನ, ಎಷ್ಟು ಪತ್ರಕರ್ತರನ್ನು ಕಾನೂನು ಬಾಹಿರವಾಗಿ ಒಳಗಾಕಿದ್ದಾರೆ. ಅವು ತುರ್ತು ಪರಿಸ್ಥಿತಿ ಇಲ್ಲ, ಅಘೋಷಿತ ತುರ್ತು ಪರಿಸ್ಥಿತಿ ಹೇಳ್ತಾರೆ, ಅದನ್ನು ಹೇಳುವುದಿಲ್ಲ ನಾನು. ಆದ್ರೆ ಇವರಿಗೆ ಬಿಜೆಪಿ ಅವರಿಗೆ ನೈತಿಕವಾದಂತ ಹಕ್ಕು ಇಲ್ಲ ಪ್ರಚಾರ ಮಾಡಲಿ. ನಮ್ಮ ಇಂದಿರಾ ಗಾಂಧಿ ಅವರು 50 ವರ್ಷ ಹಿಂದಿನ ವಿಚಾರ, ಅವರ ತ್ಯಾಗ ಬಲಿದಾನವನ್ನು ಕೂಡ ಖಂಡಿತವಾಗಿ ಗೌರವಿಸಬೇಕಾದ ಕರ್ತವ್ಯ ಎಲ್ಲ ಜನರಿಗೆ ಇದೆ ಅಂತ ಹೇಳುವಂತ ಮಾತು. ಈಗ ನನ್ನ ಅಭಿಪ್ರಾಯ, ನಾನು ಒಬ್ಬ ನಾಗರಿಕನಾಗಿ, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ, ನನ್ನ ಜಿಲ್ಲೆಯ ಬೆಳವಣಿಗೆಯನ್ನು ಹತ್ತಿರದಲ್ಲಿ ಕಂಡವನಾಗಿ, ದುರ್ಬಲ ವರ್ಗದವರ ಒಂದು ದೃಷ್ಟಿಯಲ್ಲಿ ನನ್ನ ಮಹತ್ವದ ಅಭಿಪ್ರಾಯ ಏನಂತಂದ್ರೆ, ದುರ್ಬಲ ವರ್ಗದವರಿಗೆ ಇವತ್ತು ದುರ್ಬಲ ವರ್ಗದವರು ಬಿಳಿ ಬಟ್ಟೆ ಹಾಕೊಂಡು ಇವತ್ತು ಮಂಗಳೂರು ನಗರದಲ್ಲಿ ಸುತ್ತಾಡುವಂತ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಪಕ್ಷ ಮತ್ತು ಇಂದಿರಾ ಗಾಂಧಿ. ಅದು ನಾನು ಯಾವತ್ತೂ ಹೇಳ್ತೀನಿ. ಇಂದಿರಾ ಗಾಂಧಿ ಅವರು ಬಡವರ ಪರವಾಗಿದ್ದರು. ನೀವು ಸಚಿವರಾಗಿ, ಶಾಸಕರಾಗಿ ಬಡವರ ಪರ ಧ್ವನಿ ಎತ್ತಿದವರು, ಅನೇಕ ವಸತಿಗೆ ಸಂಬಂಧಪಟ್ಟ ಹಾಗೆ ವಹಿಸಿದವರು. ಈಗ ರಾಜ್ಯ ಸರ್ಕಾರ ವಸತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರದ ಮಾತನಾಡಿದ್ದಾರೆ. ನನಗೆ ಅದು ಗೊತ್ತಿಲ್ಲ, ಅದನ್ನ ಸಿದ್ದರಾಮಯ್ಯನವರು ನೋಡ್ತಾರೆ, ಅದು ಬೇರೆ ವಿಚಾರ. ಬಡವರಿಗೆ ಕೊಡುವ ವಸತಿ ಸಂಬಂಧಪಟ್ಟ ನನಗೆ ನೋಡಿ, ನನ್ನ ಕಾಲದಲ್ಲಿ ಇರ್ತಕ್ಕಂಥ ವಿಚಾರವನ್ನು ನಾನು ಹೇಳ್ತೀನಿ. ನಮಗೆ ಹಂಚಿಕೆ, ಮನೆ ಹಂಚಿಕೆ ಇರ್ತಕ್ಕಂಥದ್ದು ಬೇರೆ, ಅಲ್ಲಿದ್ದು ನನಗೆ ಗೊತ್ತಿಲ್ಲ. ನಾವು ಅದಕ್ಕೊಂದು ಇದು ಹಂಚಿಕೆ ಮಾಡ್ತಕ್ಕಂಥ ಶಾಸಕರ ಅಧ್ಯಕ್ಷತೆಯಲ್ಲಿ ಹಂಚಿಕೆ ಮಾಡ್ತಕ್ಕಂಥ ಇತ್ತು, ಅದು ನನಗೆ ಗೊತ್ತಿಲ್ಲ. ಇದು ಏನು ಅಂತ ನನಗೆ ಹೇಳಲಿಕ್ಕೆ ಹೋಗುದಿಲ್ಲ, ಗೊತ್ತಿಲ್ಲ. ಯಾರೋ ಆರೋಪ ಮಾಡಿರ್ಬೋದು, ಅದನ್ನ ಅವರು ತೀರ್ಮಾನ ಮಾಡ್ತಾರೆ. ಅದು ಸಣ್ಣ, ಅದನ್ನ ನಾನು ಅದನ್ನು ಒಬ್ಬ ವಿರೋಧ ಪಕ್ಷದ ಒಬ್ಬ ಕಾರ್ಯಕರ್ತ ಇವತ್ತು ಹೇಳಿದ್ರೆ, ನಾನು ಒಬ್ಬ ಪಕ್ಷದ ಕಾರ್ಯಕರ್ತ, ಅದನ್ನ ಹೇಳಲಿಕ್ಕೆ ನನ್ನಲ್ಲ. ಅದಕ್ಕೆ ಸಂಬಂಧಪಟ್ಟ ವಿಧಾನ ಸರಿ ಮಾಡಿಕೊಂಡು ಅದೇನು ಸತ್ಯಾಸತ್ಯತೆ ವಿಮರ್ಶೆ ಆಗ್ತದೆ. ಸತ್ಯಾಸತ್ಯತೆ ವಿಮರ್ಶೆ ಆಗಲಿ, ಸತ್ಯಾಸತ್ಯತೆ ವಿಮರ್ಶೆ ಆಗಲಿ, ನನಗೆ ಅದ್ರ ಬಗ್ಗೆ ನಾನು ಉತ್ತರ ಕೊಡುವಂತಲ್ಲ, ನನ್ನ ಉತ್ತರ ದಾಯಿತ್ವ ಅಲ್ಲ. ತಾವು ಸರ್ಕಾರದ ಹಿರಿಯರಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಕೋರೆಗಳು, ಪಾಯಗಳು ಬಂದವರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತದೆ ಮನೆ ಕಟ್ಕೊಳ್ಳಿಕ್ಕೆ. ಇದು ಒಂದು ರೀತಿಯ ತುರ್ತು ಪರಿಸ್ಥಿತಿ ಇತಿಹಾಸ, ಅದನ್ನು ಸರಿ ಮಾಡ್ತಾರೆ. ಈಗ ಮೊನ್ನೆ ಬಂದಾಗ ಇವತ್ತು ಕೆಲವಾರು ವಿಚಾರಗಳ ಬಗ್ಗೆ ಅದನ್ನ ಮಾಡಿದ್ದಾರೆ. ಅದು ಇವತ್ತು ಉಸ್ತುವಾರಿ ಸಚಿವರ ಗಮನಕ್ಕೆ ಬಂದಿದೆ. ಅವರು 1 ರೌಂಡ್ ಮೀಟಿಂಗ್ ಮಾಡಿದ್ದಾರೆ, 2 ರೌಂಡ್ ಮೀಟಿಂಗ್ ಮಾಡಿದ್ದಾರೆ. ಮುಂದಕ್ಕೆ ಸರಿ ಹೋಗು, ನನಗೆ ವಿಶ್ವಾಸ ಇದೆ. ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಅವಕಾಶ ಇದೆ ಅಂದ್ರೆ ಇತ್ತು.
ಇತ್ತು. ಅದರ ನಂತರ ಈಗ ಕಾಂಗ್ರೆಸ್ ಅದರ ನಂತರ ಬೆಳಷ್ಟು ಸರ್ಕಾರಗಳು ಬಂದು, ಬಿಜೆಪಿ ಬಂತು ಅಥವಾ ಬೇರೆ ಬೇರೆ ಸಮ್ಮಿಶ್ರ ಸರ್ಕಾರಗಳು ಬಂದು, ಈಗ ಕೂಡ ಸರ್ಕಾರ ಇದೆ. ಸೊ ಅದನ್ನ ಈಗ ಬದಲಾಯಿಸಬೇಕು ಅಂದ್ರೆ ತುರ್ತು ಪರಿಸ್ಥಿತಿ ಅದಕ್ಕಿಂತ ದೊಡ್ಡದಾಯ್ತು. ಅದು ತುರ್ತು ಪರಿಸ್ಥಿತಿಗಿಂತ ದೊಡ್ಡದು ಸಂವಿಧಾನ ಬದಲಾವಣೆ ಮಾಡೋದು ತುರ್ತು ಪರಿಸ್ಥಿತಿಗೂ ಘೋರವಾಗಿರ್ತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅಲ್ಲ, ನನ್ನ ಪ್ರಶ್ನೆ ಅದನ್ನ, ನಿಮ್ಮ ಪ್ರಶ್ನೆ ಹೌದು, ನನಗೆ ಅದು ಉತ್ತರ ಅದು ಹೇಳಿ ಕೇಳಿ. ನನ್ನ ತುರ್ತು ಪರಿಸ್ಥಿತಿ ಈಗ ಬೇಡ, ಸಂವಿಧಾನದಿಂದ ತೆಗೆದು ಹಾಕ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅದು ನನಗೆ ಗೊತ್ತಿಲ್ಲ, ಅದು ದೊಡ್ಡ ವಿಷಯ ಆಯಿತು. ನೋಡಿ, ಸಂವಿಧಾನವನ್ನೇ ತಿದ್ದುಪಡಿ ಮಾಡಬೇಕು, ಸಂವಿಧಾನಕ್ಕೆ ಅಗೌರವ ಕೊಡ್ತಕ್ಕಂಥ ಕೆಲಸ. ಈ ದೇಶದ ಏನು ಹೇಳಲಿ, ಒಂದು ಉನ್ನತ ನಾಯಕತ್ವ ಮಹಾತ್ಮ ಗಾಂಧಿಯವರು. ಪ್ರಧಾನಮಂತ್ರಿಯವರು ಜಪಾನ್ ಅಥವಾ ಇಂಗ್ಲೆಂಡ್ ಹೋದಾಗ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹೂ ಹಾಕಿ ಅಲ್ಲಿ ಗೌರವವನ್ನು ಕೊಡ್ತಕ್ಕಂಥದ್ದು ಮಾಡ್ತಾರೆ ಪ್ರಪಂಚದ ಬೇರೆ ದೇಶ. ಆದ್ರೆ ಅವರ ಹಿಂಬಾಲಕರು ಇಲ್ಲಿ ಗಾಂಧಿಯ ಪ್ರತಿಮೆಗೆ ಗುಂಡು ಹೊಡೆದು ವಿಜೃಂಭಿಸ್ತಾರೆ, ಫೋಟೋಕ್ಕೆ ಗುಂಡು ಹೊಡೆಯುವಂತ ನಾಟಕವನ್ನು ಮಾಡಿ ವಿಜೃಂಭಿಸ್ತಾರೆ. ಅದನ್ನು ನೀವೇನು ಹೇಳಬೇಕು? ಒಂದು ಕಡೆ ನಾಯಕರು ಗಾಂಧೀಜಿಯವರ ಬಗ್ಗೆ ಒಳ್ಳೆಯ ಮಾತನ್ನಾಡೋದು, ಅವರಿಗೆ ಅವರ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಮಾತಾಡೋದು. ಇವತ್ತು ಜಗತ್ತು ಮೆಚ್ಚಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧಿ. ಸಣ್ಣ ವ್ಯಕ್ತಿ ಅಲ್ಲ, ಜಗತ್ತಿನ ಅಹಿಂಸಾ ದಿನಾಚರಣೆ, ಮಹಾತ್ಮ ಗಾಂಧಿಯವರ ಜನ್ಮದಿನವನ್ನು ಅಹಿಂಸಾ ದಿನಾಚರಣೆ ಅಂತ ಘೋಷಣೆ ಮಾಡಿ ಪ್ರಪಂಚ ಅಂತ ಒಂದು ಸ್ಥಾನ. ಇವತ್ತು ಏನಾಗಿದೆ, ನಾಥೂರಾಮ್ ಗೋಡ್ಸೆ ಅವರನ್ನ ಮೆಚ್ಚುವಂತ ಒಂದು ಕಾಲ ಬಂದಿದೆ. ಇದನ್ನು ಎಲ್ಲ ನಾಗರಿಕರು ಒಪ್ಪುವಂತ ವಿಚಾರ ಅಲ್ಲ. ಇದನ್ನ ಎಲ್ಲರೂ ಕೂಡ ಒಮ್ಮತದಿಂದ ವಿರೋಧಿಸಬೇಕಾದ್ರೆ, ನೀವು ಬೇರೆ ಈ ಸಂಬಂಧಪಟ್ಟು ನಾನು ಹೇಳ್ತೇನೆ, ಅದನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟ. ಧನ್ಯವಾದಗಳು. ವಾಜಪೇಯಿ ದುರ್ಗೆ ಒಂದು ಈ ಇಲ್ಲಿ ನಾಯಕರು ಬಂದ ಅದಕ್ಕೆ ಉತ್ತರ ಹೇಳ್ಬೇಕು. ಅವ್ರ ನೈತಿಕ ಮೌಲ್ಯ ಇದ್ದರೆ ಎಷ್ಟು ನಿರಂತರವಾಗಿ ನಡೀತದೆ, ಎಷ್ಟು ಹತ್ಯೆ. ಇದನ್ನೆಲ್ಲ ನಾವು ಹೌದು, ಎಷ್ಟು ಮುಖಂಡರನ್ನ ಇಡಿಯ ಬಲೆಗೆ ಹಾಕಿ ಅರೆಸ್ಟ್ ಮಾಡಿ ಏನು ಚಿತ್ರ ಎನಿಸಿಕೊಟ್ಟು, ಅದರಲ್ಲಿ ಬಿಜೆಪಿ ಇಲ್ಲ. ಹಾಗಾದ್ರೆ ಸನ್ಮಾನ ಮಾಡುವುದಿಲ್ಲ, ಪ್ರಶಸ್ತಿ ಅದು ಐತಿಹಾಸಿಕವಾದಂತ ವಿಚಾರ ಇದ್ರೂ ಕೂಡ ಅದರಿಂದ ಇವತ್ತು ಇಂದಿರಾ ಗಾಂಧಿಯವರು ಅದೊಂದು ಮಾಡಿದ್ದಾರೆ ಅಂತ ಹೇಳೋದನ್ನೇ ಒಂದು ಮುಂದಿಟ್ಟುಕೊಂಡು ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಒಂದು ಮಹಿಳೆ ಒಬ್ಳು ಅವರ ಮೇಲೆ ಅವಮಾನಕರವಾಗಿ ಮಾತಾಡ್ತಕ್ಕಂಥದ್ದು ಸರಿಯ ಅಲ್ಲ ಅಂತ ಹೇಳ್ತಕ್ಕಂಥ ಆ ಕಾಲದ ವಿಚಾರವನ್ನು ಬೇರೆ ಇತ್ತು. ಅದು ಬೇರೆ ಬೇರೆ ವಿಚಾರಗಳಿತ್ತು. ಅದು ಅದೇ ಒಂದು ಕಾರಣ ಅಂತ ಹೇಳಲಿಕ್ಕೆ, ಅದು ನಿಮ್ಗೆ ಕಾಡ್ಲಿಕ್ಕೆ ಅದೊಂದು ಕಾರಣ ಆದ್ರೆ ಕೂಡ ಇವತ್ತು ಒಂದು ವಿಚಾರವಾಗಿ ಅಸಹಕಾರವಾಗಿ ಸರ್ಕಾರದಲ್ಲಿರ್ತಕ್ಕಂಥ ಮಿಲಿಟರಿ ಅಸಹಕಾರ ಮಾಡಬೇಕು ಅನ್ನೋಂಥ ಹಂತಕ್ಕೆ ಬಂದಾಗ ಬಹುಶಃ ಅದನ್ನ ಮಾಡಬೇಕಾದ ಸಂದರ್ಭ ಬಂತು. ನಮಸ್ಕಾರಗಳು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.